ಕುದ್ರಳ್ಳಿ ಗುರು ಬೆಳದಿಂಗಳು ಸೇವಾ ಸಂಘಟನೆ ವತಿಯಿಂದ ಬಂಟ್ವಾಳ ತಾಲೂಕಿನ ಸಜಿಪಮುನ್ನೂರು ಶಾಂತಿನಗರದ ಪರಿಶಿಷ್ಟ ಜಾತಿಯ ದಯಾನಂದ ಸುಜಾತರವರ ಮನೆಗೆ ವಿದ್ಯುತ್ ಸಂಪರ್ಕವನ್ನ ಕಲ್ಪಿಸಲಾಯಿತು. ಕುದ್ರಳ್ಳಿ ಗೋಕರ್ಣನಾಥ ಕ್ಷೇತ್ರದ ಕೋಶಾಧಿಕಾರಿ ಗುರು ಬೆಳದಿಂಗಳು ಅಧ್ಯಕ್ಷ ಆರ್ ಪದ್ಮರಾಜ್ ವಿದ್ಯುತ್ ಸಂಪರ್ಕಕ್ಕೆ ಚಾಲನೆಯನ್ನ ನೀಡಿ ಬ್ರಹ್ಮಶ್ರೀ ನಾರಾಯಣ ಗುರುವರಿಯರ 167ನೇ ಜನ್ಮದಿನಾಚರಣೆಯ ಸಂದರ್ಭ ಬಡವರ ಮನೆಗೆ ಬೆಳಕು ನೀಡುವ ಕಾರ್ಯ ನಮಗೆ ಸಂತೃಪ್ತಿಯನ್ನ ತಂದಿದೆ. ಮುಂದೆಯೂ ನಮ್ಮ ಸಂಸ್ಥೆ ಮೂಲಕ ಸಂಕಷ್ಟದಲ್ಲಿರುವ ಕುಟುಂಬಕ್ಕೆ ಸಹಾಯ ಹಸ್ತವನ್ನು ನೀಡುವ ಕಾರ್ಯ ನಿರಂತರವಾಗಿ ನಡೆಯಲಿದೆ ಎಂದರು. ಪರಿಶಿಷ್ಟ ಜಾತಿಗೆ ಸೇರಿದ ಈ ಕುಟುಂಬವು 3 ಮಕ್ಕಳೊಂದಿಗೆ ವಿದ್ಯುತ್ ಸಂಪರ್ಕವಿಲ್ಲದೆ ಕತ್ತಲಲ್ಲೇ ಜೀವನ ಸಾಗಿಸುತ್ತಿರುವ ವಿಚಾರ ತಿಳಿದ ಗುರು ಬೆಳದಿಂಗಳು ವಿದ್ಯುತ್ ಸೌಲಭ್ಯವನ್ನ ನೀಡಿದೆ ಎಂದರು. ಗುರು ಬೆಳದಿಂಗಳು ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಸುವರ್ಣ, ಪ್ರವೀಣ್ ಅಂಚನ್, ರಾಜಶ್ರೀ ಜೆ ಪೂಜಾರಿ, ಈಶಾನ್, ಸಾಮಾಜಿಕ ಕಾರ್ಯಕರ್ತ ಸತೀಶ್ ಪೂಜಾರಿ ಸಜಿಪ, ಯಶವಂತ ದೇರಾಜಗುತ್ತು, ವಿಶ್ವನಾಥ ಬೆಲ್ಚಾಡ ಕೂಡೂರು ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು. ಅಂಚ ಇನಿ ಕಾಂಡೆ ಫೋನ್ ಮಲ್ಪುನಗಲ ಆಪುಂಡು ಸರ್ ಮಲ್ಪು ಟೈಮ್ ಬಂದ ರೆಡಿ ಇದ್ದೇರು. ಬಹುಶಃ ಇನ್ನೇನು ಮಲ್ತು ತೋರಿಸ್ಪದೇರು ಆರ್ಲ ಅರ್ನೊಟ್ಟಿಗೂ ಈ ನಮ್ಮ ಮೆಸ್ಕಾಂದ ಸಿಬ್ಬಂದಿ ವರ್ಗದಗಳು ಅದು ಪಡೆ ಮೆಸ್ಕಾಂದ ಸಿಬ್ಬಂದಿ ವರ್ಗದಗಳು ಬೊಕ್ಕನಕ್ಕೆ ಸಂಬಂಧಪಟ್ಟಿನಗಳು ಊರ್ದ ಹಿರಿಯರ್ನಗುಲ್ಲ ಪಂಚಾಯತ್ ಪೂರ ಬೋಟ್ನ ಒಂಜಿ ವ್ಯವಸ್ಥೆನ ಮಲ್ತು ಕೊಡ್ದು ಇನಿ ಆ ನಾರಾಯಣ ಗುರುನ ಜನ್ಮ ದಿನಾಚರಣೆದಲ್ಲಿ ಈ ಇಲ್ಲಡೊಂಜಿ ಲೈಟ್ ಪೊತ್ತುಂಡು ಅವು ನಮ್ಮ ಸಂಸ್ಥೆದ ಮುಖಾಂತರ ಆಂಡು ಪಂಪುನಕ್ಕೆ ಎಂಕ್ಲೆಗೆ ನಿಜವಾದ ಮಸ್ತ್ ಆ ನಾರಾಯಣ ಗುರುಕುಲು ನಮ್ಮೊಟ್ಟು ಉಲ್ಲೇರು ನಮ್ಮ ಮಲ್ಪುನ ಎಡ್ಡೆ ಬೇಲೆಗೆ ಏಪಲ 6 ಎಂಕಲೊಟ್ಟು ಉಲ್ಲೇರು ಪಂಪುನ ಎಂಕ್ಲೆಗೆ ಮನಸ್ಸಿರುన్నారు.